ಎಲ್ಲಿದ್ದೀಯ ರೇಂಜ್ ನೀನು? ಪುತ್ತೂರು ಅಜ್ಜಿ ಮನೆಯಲ್ಲಿ. ಅಜ್ಜಿ ದೋಸೆ ಮಾಡ್ತಾ ಇದ್ದಾರೆ. ಹೌದು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ಇಲ್ಲಿ ಪಟಾಕಿ ಹೊಡಿತಾ ಇರೋದು ನನ್ನ ತಮ್ಮ ಪ್ರವಚನ ಅಂತ. Hello everyone, good morning. ಗುಡ್ ಮಾರ್ನಿಂಗ್. ನಾನಿದ್ದೀನಿ ಪುತ್ತೂರಲ್ಲಿ ಇವಾಗ ನನ್ನ ಅಮ್ಮನ ಮನೆಯಲ್ಲಿ. ಇವಾಗ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಟೆಂಪಲ್. ಇದು ಪುತ್ತೂರಲ್ಲಿರೋ ನಮ್ಮ ಜೈನ್ ಟೆಂಪಲ್. ಇದು ತೋರಿಸ್ತೀನಿ ನಿಮಗೆ ನೀಟಾಗಿ ಡೀಟೇಲ್ ಆಗಿ. ಇದು ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿರೋವಂಥ ಜಾಗ ಇದು. ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕಾಲೇಜಾಗಿ ಮದುವೆ ಆಗಿ ಹೋಗೋ ತನಕನೂ ನಾನು ಇಲ್ಲೇ ಇದೇ ಪ್ಲೇಸಲ್ಲೇ ಇದ್ದಿದ್ದು. ನಾವು ಇಲ್ಲಿ ಬ್ಯಾಗಲ್ಲಿ ಒಂದು ಮನೆ ಇದೆ ನಮ್ಮದು, ನನ್ನ ಅಜ್ಜಿ ಮನೆ, ಇಲ್ಲೇ ಇದ್ದಿದ್ದು. ನನ್ನ ಅಜ್ಜಿಗೆ 4 ಜನ ಗಂಡು ಮಕ್ಕಳು, 4 ಜನನೂ ಒಂದೇ ಮನೆಯಲ್ಲಿ ನಾವಿದ್ದಿದ್ದು. 4 ಫ್ಯಾಮಿಲಿನೂ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಆಲ್ಮೋಸ್ಟ್ ಒಂದು 15-16 ಜನ ಒಂದೇ ಮನೆಯಲ್ಲಿ ಇದ್ದಿದ್ದು ನಾವು. ಸೊ ಹಾಗೆ ನಮ್ಮದೊಂದು ಫುಲ್ ಜಾಯಿಂಟ್ ಫ್ಯಾಮಿಲಿ ಇತ್ತು. ಚಿಕ್ಕಂದಿನ ನಾನು ಒಂದು ಕೂಡು ಕುಟುಂಬದಲ್ಲಿ ಬೆಳೆದವಳು. ಇದೆಲ್ಲ ನಾನು ಈ ಜಾಗದಲ್ಲೆಲ್ಲ ಓಡಾಡಿದ್ದೀನಿ. ಅಲ್ಲಿ ಕಾಲೇಜ್ ಟೈಮ್ ತನಕನೂ ಎಕ್ಸಾಮ್ ಆಗ್ತಿದೆ ಅಂದ ತಕ್ಷಣ ನಂಗೆ ಮನೆಯಲ್ಲಿ ಓದೋಕ್ಕಾಗ್ತಾ ಇರಲಿಲ್ಲ. ಈ ಟೆಂಪಲ್ ಹತ್ರನೇ ಬಂದು ಓದ್ತಾ ಇದ್ದಿದ್ದು ಯಾವಾಗ್ಲೂ. ಅಲ್ಲ ರೇಂಜ್ ಗೊತ್ತಾ, ನಾನು ಇಲ್ಲೇ ಕೂತ್ಕೊಂಡು ಇಲ್ಲಿ ಸ್ಟೆಪ್ಪಲ್ಲಿ ಕೂತ್ಕೊಂಡು, ಆಮೇಲೆ ಅದು ಗೋಪುರದಲ್ಲೆಲ್ಲ ತುಂಬ ಒಂಥರ ಸೈಲೆಂಟ್ ಜಾಗ, ಆರಾಮಾಗಿ ಕೂತ್ಕೊಂಡು ಓದ್ಬೋದಾಗಿತ್ತು. ಇವಾಗ ಪೂಜೆ ನಡೀತಾ ಇದೆ, ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಗಂಟೆ ಸೌಂಡ್ ಕೇಳಿಸ್ತಾ ಇರ್ಬೋದು. ಪೂಜೆ ನಡೀತಾ ಇದೆ, ಸೊ ಹಾಗಾಗಿ ಅದು ಸೌಂಡ್ ಇದೆ. ಇಲ್ಲಾಂದರೆ ಪೂಜೆ ಎಲ್ಲ ಆದಮೇಲೆ ಸೈಲೆಂಟಾಗಿರ್ತಾ ಇತ್ತು. ಎಷ್ಟು ಒಂದು ಪೀಸ್ಫುಲ್ ಜಾಗ. ಸುತ್ತಿದು ಒಂದು ರೌಂಡ್ ಬರ್ಬೋದು ಇದರಲ್ಲಿ ಟೆಂಪಲ್ ಸುತ್ತು. ಹಾಗೆ ಇಲ್ಲಿ ನೀವು ನೋಡ್ಬೋದು ಗೋಡೆಯಲ್ಲಿ ಇಲ್ಲಿ ಒಂದೊಂದು ಕಂಬದಲ್ಲೂ ಒಂದೊಂದು ಇದು ಬರೆದಿದ್ದಾರೆ. ಏನು ರೈಟಿಂಗ್ಸ್ ಎಲ್ಲ ಇದೆ ಇಲ್ಲಿ. ತುಂಬ ಮೀನಿಂಗ್ಫುಲ್ ಆಗಿರೋದೆಲ್ಲ ಬರೆದಿದ್ದಾರೆ. ಪರರಿಗೆ ಎಣಿಸಿದ ಕೇಡು ತನಗೆ ಬಿಡೋದು. ಬಾಳ್ಗೆ ಎಲ್ಲ ಮೆಣಸು ಪೋಡಿ ಇದೆಯಲ್ಲ, ಪೋಡಿ ಎಲ್ಲ ಇದೆ ಅಲ್ಲ ಅಲ್ಲಿ. ಎಲ್ಲಿ ಊಟ ಮಾಡ್ತಿದ್ದೀರಾ ರೇಂಜ್? ಅಜ್ಜಿ ಮನೆಯಲ್ಲ? ನಿಂಗೆ ಅಜ್ಜಿ ಮನೆ ಅಲ್ಲ ಇದು, ನಿಂಗೆ ಪಿಜ್ಜಿ ಮನೆ. ನಂದು ಅಜ್ಜಿ ಮನೆ ಇದು, ನಿಂದು ಪಿಜ್ಜಿ ಮನೆ, ಮುತ್ತಜ್ಜಿ ಮನೆ ಅಲ್ಲ? ಪಿಜ್ಜನ್ ಅಲ್ಲ, ಪಿಜ್ಜಿ ಅಂತ ಹೇಳಿ. ಅಜ್ಜಿ ಇದು ಇನ್ನೊಬ್ರು ಅಜ್ಜಿ, ಮೇಲಿದ್ದ ಅಜ್ಜಿನ ಪಿಜ್ಜಿ ಅಂತ ಹೇಳೋದು, ಮುತ್ತಜ್ಜಿ. ಅವ್ರಿಲ್ಲ ಈಗ. ಯಮ್ಮಿ ಫುಡ್ ಎಲ್ಲ ಏನು ತಿಂತಿದ್ಯಾ? ಏನೇನಿದೆ? ಫುಲ್ಲು ಎಷ್ಟು ಲಾಟ್ಸ್ ಆಫ್ ಐಟಮ್ ಮಾಡಿದಾರಲ್ಲ ರೇಂಜ್. ಏನೇನಿದೆ?
ಫಂಕ್ಷನ್ಗಿಂತ ಜಾಸ್ತಿ ಹೌದು, ಮದುವೆ ಊಟಕ್ಕಿಂತಲೂ ಜಾಸ್ತಿ ಮಾಡಿದಾರಲ್ಲ. ಏನೇನಿದೆ? ಪೋಡಿ ಇದೆ, ಆಮೇಲೆ ಚಟ್ನಿ ಇದೆ, ಆಮೇಲೆ ಉಪ್ಪಿಟ್ಟಿದೆ, ಆಮೇಲೆ ಉಪ್ಪಿಟ್ಟಲ್ಲ ಅದು ಚಪಾತಿಗೆ ಮಾಡೋ ಪಲ್ಯ, ಅದು ಬಟಾಟೆ ಪಲ್ಯ, ಆಲೂಗಡ್ಡೆ ಪಲ್ಯ, ಮ್ಯಾಂಗೋ ಪಲ್ಯ, ಬೀನ್ಸ್ ಪಲ್ಯ, ಆಮೇಲೆ ರ್ಯಾಡಿಶ್ ಇದೆ, ರ್ಯಾಡಿಶ್ ಅಲ್ಲ ಅದು ಬೀಟ್ರೂಟ್ ಪಲ್ಯ, ಆಮೇಲೆ ಅನ್ನ ಸಾರು, ಆಮೇಲೆ ಏನಿತ್ತು? ಅನ್ನ ಸಾರು, ಪಲಾವ್ ಇತ್ತು, ಆಮೇಲೆ ಚಪಾತಿ, ಆಮೇಲೆ ಪಲಾವು, ಪಾಯಸ. ನೀನು ತಿಂದಿಲ್ಲ ಆದ್ರೂ ಇತ್ತಲ್ಲ ಪಾಯಸ, ಆಮೇಲೆ ಅನ್ನ ಸಾರು ಎಲ್ಲ ಇತ್ತಲ್ಲ. ಯಾರು ಮಾಡಿದ್ದಿದ್ದೆಲ್ಲ ರೇಂಜ್? ಇದೆಲ್ಲ ಯಾರು ಮಾಡಿದ್ದು? ಅಜ್ಜಿ. ಯಾರಜ್ಜಿ? ಪುತ್ತೂರು ಅಜ್ಜಿ, ಇಬ್ಬರು ಅಜ್ಜಿ ಇದ್ದಾರಲ್ಲ. ಒಂದು ಪ್ರಶ್ನೆ. ಹಬ್ಬಕ್ಕೆ ಸ್ವಲ್ಪ ಸಿಲ್ವರ್ ಐಟಮ್ಸ್ ಮತ್ತು ಸ್ವಲ್ಪ ಗೋಲ್ಡ್ ಎಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಟೈಮ್ ಆಯ್ತಲ್ಲ, ಆಮೇಲೆ ಒಂದು ತಾಳಿ ಚೇಂಜ್ ಮಾಡಿಸ್ಬೇಕು ಅಂತ ಡೈಲಿ ಯೂಸ್ಗೆ. ಸೊ ಅದನ್ನೆಲ್ಲ ಒಂದು ತೊಗೊಂಡು ಸ್ವಲ್ಪ ಸಿಲ್ವರ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಬಂದಿದ್ದೀವಿ. ಹಬ್ಬದ ಶಾಪಿಂಗ್, ನಮ್ಮ ದೀಪಾವಳಿ ಹಬ್ಬದ ಶಾಪಿಂಗ್. ನಮ್ಮಲ್ಲಿ ದೀಪಾವಳಿ ಸೆಲೆಬ್ರೇಷನ್ ನಾವು ಮನೆಯಲ್ಲಿ ಮಾಡೋದಕ್ಕಿಂತ ಜಾಸ್ತಿ ನಮ್ಮದೇ ಟೆಂಪಲ್ ಇದೆ, ನಾವು ಅಲ್ಲೇ ನಮ್ಮದು ಎಲ್ಲ ಸೆಲೆಬ್ರೇಷನ್ಸ್ ಅಲ್ಲೇ ಆಗುತ್ತೆ. ಇಲ್ಲಿ ಇವಾಗ ರೇಯಾಂಶ್ ಮತ್ತು ಅಮ್ಮ ಕುತ್ಕೊಂಡು ಮಾಡ್ತಾ ಇರೋದು ಒಂದು ಅರ್ಘ್ಯ ಅಂತ ನಾವು ಇದನ್ನು ಕರಿತೀವಿ. ಇದು ದೇವರಿಗೆ ಅಂದರೆ ಅಕ್ಕಿ, ಅದ್ರ ಮೇಲೆ ಅಡಿಕೆ ಇಟ್ಟು, ಸುತ್ತ ವೀಳ್ಯದೆಲೆ ಇಟ್ಟು, ಆಮೇಲೆ ಅದ್ರ ಮೇಲೆ ಒಂದು ಎಳ್ನೀರಿಟ್ಟು, ಆಮೇಲೆ ಸುತ್ತ ಹೂವೆಲ್ಲ ಇಟ್ಬಿಟ್ಟು ಇದನ್ನು ಮಾರನೇ ದಿನ ಬೆಳಗ್ಗೆ ದೇವ್ರ ಮುಂದೆ ಆರತಿ ಥರ ಎತ್ತುತ್ತೀವಿ. ಇದು ನಮ್ಮಲ್ಲಿ ಮೇನ್ ಸೆಲೆಬ್ರೇಷನ್ ದೀಪಾವಳಿಗೆ. ಇದು ಬೆಳಗ್ಗೆ ಬೇಗ ಇರುತ್ತೆ ಪೂಜೆ. ಸೊ ಇದನ್ನ ಕೂತ್ಕೊಂಡು ಅಮ್ಮನ ಜೊತೆ ರೇಯಾಂಶ್ ಮಾಡ್ತಾ ಇದ್ದ. ಅವನು ಅದನ್ನ ಎಂಜಾಯ್ ಮಾಡ್ತಾ ಇದ್ದ. ಆಕ್ಚುಲಿ ಮಾಡೋದು ತುಂಬಾ ಖುಷಿ ಆಗ್ತಾ ಇತ್ತು ಅವನಿಗೆ, ಇದೆಲ್ಲ ನೋಡಕ್ಕೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವನು. ಸೊ ಖುಷಿ ಆಯ್ತು ಅವನಿಗೆ ಇದೆಲ್ಲ ಮಾಡಿ ನೋಡಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಲಾಸ್ಟ್ ಇಯರ್ ನಾನು ಮಾತ್ರ ಹೇಳಿದ್ದೆ, ಇವತ್ತು ನನ್ನ ಜೊತೆ ಅಮ್ಮನೂ ಇದ್ದಾರೆ. ಸೊ ಅವರ ಕಡೆಯಿಂದನೂ ಹಲೋ ಎವ್ರಿವನ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಈ ದೀಪಾವಳಿ ಸುಖ, ಸಂತೋಷ, ಆರೋಗ್ಯ, ನೆಮ್ಮದಿ ಎಲ್ಲ ತರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಹೌದು, ಹೋದ ವರ್ಷ ನಾವು 3 ಜನ ಮಾತ್ರ ಇದ್ವಿ ದೀಪಾವಳಿಗೆ. ಇವತ್ತು ಫ್ಯಾಮಿಲಿ ಜೊತೆ ಎಲ್ಲ ಸೇರ್ಕೊಂಡು ಆಚರಿಸುವ ಭಾಗ್ಯ ಕೊಟ್ಟಿದ್ದಾರೆ ದೇವರು. ಸೊ ತುಂಬ ಖುಷಿ ಆಗ್ತಿದೆ. ಟೆಂಪಲಲ್ಲಿ ಇದ್ದೀವಿ, ಇಲ್ಲೆಲ್ಲ ಪೂಜೆ ಆಯ್ತು ಇವಾಗ. ಸೊ ಇವಾಗೆಲ್ಲ ಪಟಾಕಿ ಬಿಡೋ ಕಾರ್ಯಕ್ರಮ ನಡೀತಾ ಇದೆ ಅಲ್ಲ ರೇಂಜ್ ಅಂತೂ ಫುಲ್ ಹೆದರ್ಕೊಂಡಿದ್ದಾನೆ. ಒಂದು ಮೇಲೆ ಹೋಗೋ ಫ್ಲವರ್ ಕೊಟ್ಬಿಟ್ರು ಅವ್ನಿಗೆ ಭಯ ಆಗ್ತಿದೆ, ಅಷ್ಟು ಹೆದರ್ಕೊಂತಾನೆ. ಬಾಂಬ್ ಮೇಲೆ ಬಿಡ್ಬೇಕಾದ್ರೆ ಅವನಿಗೆ ಭಯ ಆಗ್ತಾ ಉಂಟಂತೆ. ಆ್ಯಂಡ್ ಇಲ್ಲಿ ಪಟಾಕಿ ಹೊಡಿತಾ ಇರೋದು ನನ್ನ ತಮ್ಮ ಪ್ರವಚನ ಅಂತ. ಸೊ ಅವಾಗ ಇಂಟ್ರಪ್ಟ್ ಆಯ್ತು ಅದು ವಿಡಿಯೋ. ಇವಳು ನನ್ನ ತಮ್ಮ ಪ್ರವಚನ ಅಂತ. ನನ್ನ ತಮ್ಮ ಇನ್ನೇನು ನೀವಿನ್ನು ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ಕೊಂಡಿದ್ರೆ, ಸರಿ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆ ಅಲ್ಲೇ ಅದರ ಪಕ್ಕದಲ್ಲಿ ಒಂದು ಸಣ್ಣ ಬೆಲ್ ಇದೆ ಅಂತೆ, ಅಲ್ಲ ಟನ್ ಅಂತ ಮಾಡಿಬಿಡಿ ಆಯ್ತಾ. ಅಲ್ಲೋಡಿ ನೀವು ನೋಡ್ತಾ ಇದ್ದೀರಾ ನಮ್ಮ ಪ್ರಜ್ಞಾ ಜೈನ್ ಅವರು ಫ್ಲವರ್ ಪಾಟನ್ನು ಹೊಡಿತಾ ಇದ್ದಾರೆ. ಈ ಕಡೆ ಬಂದರು ಸಕ್ಸಸ್ಫುಲಿ ಲಾಂಚ್ ಮಾಡಿದ್ದಾರೆ. ಶಿ ಈಸ್ ಸೋ ಹ್ಯಾಪಿ, ಐ ಥಿಂಕ್ ಸೊ. ಇದೊಂದೇ ಬಿಡೋಕ್ಕಾಗೋದು ನಮ್ಮ ಕೈಯಲ್ಲಿ. ನಾವು ಇದೊಂದೇ ಹೊಡಿಯೋದು, ಇದಕ್ಕಿಂತ ಜಾಸ್ತಿ ದೊಡ್ಡದೆಲ್ಲ ಹೊಡಿಯೋಕೆ ಹೋಗೋದಿಲ್ಲ. ಅವರು ಬಿಟ್ಟಿರುವಂಥ ಫ್ಲವರ್ ಪಾಟ್ ಟುಸ್ ಆಗಿದೆ, ಈಗ ರೀಲಾಂಚ್ ಮಾಡಿದ್ದಾರೆ. ಮತ್ತೆ ಇದು ಮಾಡಿ ಕೊಡಿ, ಹಿಡ್ಕೋ ಕೈಯಲ್ಲಿ ಗಟ್ಟಿ ಹಿಡ್ಕೋ. ಮೆಲ್ಲ ಪಟಾಕಿ ಬಿಟ್ಟರೆ ಇನ್ನೊಂದು ಕೈಲಿ ಟೂ ಕೈಲಿ ಇಟ್ಕೋ, ಏನಾಗಲ್ಲ, ಚೆನ್ನಾಗಾಗುತ್ತೆ.
ಎಲ್ಲಿದ್ದೀಯ ರೇಂಜ್ ನೀನು? ಪುತ್ತೂರಲ್ಲಿ ಪುತ್ತೂರು ಅಜ್ಜಿ ಮನೆಯಲ್ಲಿ. ಅಜ್ಜಿ ದೋಸೆ ಮಾಡ್ತಾ ಇದ್ದಾರೆ. ಹೌದು, ಯಾವ ದೋಸೆ ಮಾಡ್ತಾ ಇದ್ದಾರೆ ಅಜ್ಜಿ? ಅಜ್ಜಿ ಒಂದು ಹಾಯ್ ಹೇಳ್ಬೇಕಲ್ಲ ಇಲ್ಲಿ. Hello everyone. ನಮಗೆ ಇವತ್ತು ಒಗ್ಗರಣೆ ದೋಸೆ. ಒಗ್ಗರಣೆ ದೋಸೆ. ಜಿ ಕನ್ನಡದಲ್ಲಿ ನಮ್ಮ ಅಪ್ಪು ಅವರಿಗೆ ನುಡಿ ನಮನ ಅಂತ ಇವಾಗ ಆಗ್ತಿತ್ತ ಪ್ರೋಗ್ರಾಮು. ಸೊ ಅಮ್ಮ ಕುತ್ಕೊಂಡು ಅದು ನೋಡಿ ಒಂದು ರೌಂಡ್ ಆಗ್ತು. ಇವಾಗ ಬಂದು ದೋಸೆ ಮಾಡೋಣ ಸಾಕು, ಇನ್ನು ಆಗೋದಿಲ್ಲ ಅದು ನೋಡಕ್ಕೆ ಅಂತ ಹೇಳಿ ಅದು ಬಂದ್ರು. ನಮಗೂ ಅದು ಇನ್ನೂ ಆಕ್ಚುಲಿ ಅದನ್ನ ತಡ್ಕೊಳಕ್ಕೆ ಅದೇ ಅದನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಅಪ್ಪು ಇಲ್ಲ ಇವಾಗ, ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಅದು ಈಗಲೂ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅವ್ರು ಹೇಗೆ ಹೋಗಕ್ಕೆ ಸಾಧ್ಯ ಅಂತ ಅಷ್ಟು ಒಂದು ಬೇಜಾರಾಗುತ್ತೆ. ನೋಡಿದಾಗೆಲ್ಲ ಅದನ್ನ ಒಂಥರ ಫೀಲ್ ಆಗುತ್ತೆ. ಅದಕ್ಕೆ ನಾನು ನೋಡಕ್ಕೆ ಹೋಗಿಲ್ಲ ಆ ಪ್ರೋಗ್ರಾಮ್. ನೋಡಿದ್ರೆ ಒಂಥರ ಇನ್ನೂ ಬೇಜಾರಾಗುತ್ತೆ ಅಂತ. ಸೊ ಅದು ಆ ಕಡೆ ನೋಡಕ್ಕೆ ಹೋಗಿಲ್ಲ. ಅಜ್ಜಿ ಏನ್ ಮಾಡ್ತಿದ್ದಾರೆ ಇವಾಗ? ಒಗ್ಗರಣೆ ದೋಸೆ ಮಾಡ್ತಾ ಇದ್ದಾರೆ. ಒಗ್ಗರಣೆ ದೋಸೆ ಇದು ನೀರ್ ದೋಸೆ ತರನೇ, ಅದಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೋದು ಈ ತರ ಇರುತ್ತೆ. ಹಿಟ್ಟು ಇದು ಹಿಟ್ಟು, ಒಗ್ಗರಣೆ ದೋಸೆ ಹಿಟ್ಟು. ಅದಕ್ಕೆ ನೀರುಳ್ಳಿ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ಇದೆಲ್ಲ ನೀರ್ ದೋಸೆ ಹಿಟ್ಟಿಗೆ ಹಾಕಿದ್ರೆ ಅದು ಒಗ್ಗರಣೆ ದೋಸೆ. ಹೌದಾ? ಓಕೆ. ಎಲ್ಲಿ ಖಾಲಿ ಆಗಿ ಅದರಲ್ಲಿ ಅದೆಲ್ಲ ಚಟ್ನಿ, ಏನದು ಕಾಫಿ ಪುಡಿ, ಟೀ ಪುಡಿ ಅದೆಲ್ಲ ಬಾಕ್ಸ್ಗಳಲ್ಲಿ ಇರೋದೆಲ್ಲ. ಸೊ ಇದು ನಮ್ಮ ಅಮ್ಮನ ಕಿಚನ್. ಅಡಿಗೆ ಒಂದೊಂದು ದೋಸೆ ತಿನ್ನಿ ಬನ್ನಿ ಎಲ್ಲರೂ. ಎಲ್ಲರೂ ಬಂದಿದೆ, ಎಲ್ಲರಿಗೆ ಒಂದು ದೋಸೆ ಒಗ್ಗರಣೆ ದೋಸೆ ತಿನ್ನಿಸಿನ ಅಂತ ನಿಮಗೂ ಕರಿತಾ ಇದ್ದಾರೆ. ಸೊ ಬನ್ನಿ ಎಲ್ಲರೂ ಆಗಿ ಮನೆಗೆ ಪುತ್ತೂರಿಗೆ ಬಂದ್ರೆ ಎಲ್ಲ ಇಲ್ಲಿ ಬಂದು ತಿನ್ಕೊಂಡು ಹೋಗ್ಬೋದು ಅಲ್ಲರೇ? ವಿಡಿಯೋದಲ್ಲೇ ನೋಡ್ಕೊಂಡು ಫುಲ್ ಮಾಡ್ಕೋಬೇಕಂತೆ ನೀವು, ಹೊಟ್ಟೆ ಬರಕ್ಕಾಗೋದಿಲ್ಲ ಅಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಖುಷಿಯಾಗಿದೆ. ಟಾಟಾ ಬಾಯ್ ಬಾಯ್. ಅಪ್ಪು ಅವ್ರದ್ದು ಕಲರ್ಸ್ ಅಲ್ಲಿ ಬರ್ತಾ ಇತ್ತಲ್ಲ ನಮನ ಅಂತ, ಅವರು ಕಲರ್ಸ್ ಅಲ್ಲಿ ನುಡಿ ನಮನ ಅಂತ. ಕಲರ್ಸ್ ಕನ್ನಡ, ಜಿ ಕನ್ನಡ ಅಲ್ಲ ಅದು. ಕಲರ್ಸ್ ಕನ್ನಡ ಅಲ್ಲ.